ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಡೈಲಿ ಡೇ ಐಸ್ ಕ್ರೀಮ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಹಾಗೆಯೇ ಡೈಲಿ ಡೇ ಐಸ್ ಕ್ರೀಮ್. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ಮಾಂಸಾಹಾರಿ ಖಾದ್ಯಗಳನ್ನು ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ ಇವತ್ತಿನ ನಮ್ಮ ಅತಿಥಿ ಶ್ರೀಮತಿ ವಿನ್ನಿ ಕ್ವಾಡ್ರಸ್ ಅವರು. ಯಾವ ಮಾಂಸಾಹಾರಿ ಖಾದ್ಯ, ಬನ್ನಿ ಅವ್ರನ್ನೇ ಕೇಳೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು. ಸೊ ಮಾಂಸಾಹಾರಿ ಖಾದ್ಯ ಅಂದರೆ ಎಲ್ರಿಗೂ ತುಂಬ ಅಚ್ಚುಮೆಚ್ಚು. ಹೌದು. ಸೊ ಅದರಲ್ಲಿ ಯಾವ ಅಡುಗೆ ಹೇಳ್ಕೊಡ್ತಾ ಇದ್ದೀರಿ ಇವತ್ತು? ನಾನು ಬರ್ನ್ಟ್ ಗಾರ್ಲಿಕ್ ಚಿಕನ್ ಅಂತ. ಬರ್ನ್ಟ್ ಗಾರ್ಲಿಕ್ ಚಿಕನ್? ಹೌದು. ಸೊ ಚಿಕನ್ ಐಟಮ್. ಸೊ ಎರಡು ಕೂಡ ಮಾಂಸಾಹಾರಿ ಖಾದ್ಯವೇನಾ? ಹೌದು. ಓಕೆ. ಸೊ ಫಸ್ಟಿಗೆ ನೀವೀಗ ಹೇಳ್ಕೊಡ್ತಾ ಇರೋದು ಬರ್ನ್ಟ್ ಗಾರ್ಲಿಕ್ ಚಿಕನ್. ಡನ್, ಶುರು ಮಾಡೋಣ. ಓಕೆ. ಎಸ್, ಹೇಗೆ? ಒಂದು ಬಾಣಲೆಯನ್ನು ಇಡಿ. ಓಕೆ. ಇದಕ್ಕಿನ್ನು ಇಲ್ಲಿ ಆಯಿಲ್ ಹಾಕ್ಕೊಳ್ಬೇಕು. ಸೊ ನಮ್ಮ ಅಡುಗೆ ಮನೆಯಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕು. ಕಾದ ಹಾಗೆ ಫಸ್ಟಿಗೆ ನಾವು ಗಾರ್ಲಿಕ್ ಸೊ ಹೆಸರಲ್ಲೇ ಇದೆ ಗಾರ್ಲಿಕ್. ಹಾಗೆ ನಾವು ಗಾರ್ಲಿಕ್ ಅನ್ನು ಫಸ್ಟಿಗೆ ಹುರಿಬೇಕು. ಹೌದು. ಅದರ ಜೊತೆಗೆ ಸಣ್ಣಗೆ ಹೆಚ್ಚಿದ ಜಿಂಜರ್ ಕೂಡ, ಯಾಕಂದ್ರೆ ಒಂದು ಹೌದು ಒಟ್ಟಿಗೆ ಇದೆ. ಸೊ ಎಷ್ಟು ಸಮ ಪ್ರಮಾಣವ, ಹೇಗೆ? ಸಮ ಪ್ರಮಾಣದಲ್ಲಿ ಸ್ವಲ್ಪ ಗಾರ್ಲಿಕ್ ಸ್ವಲ್ಪ ಜಾಸ್ತಿ. ಇದು ಚೆನ್ನಾಗಿ ಫ್ರೈ ಆಗಬೇಕು, ಬ್ರೌನ್ ಕಲರ್ ಬರಬೇಕು. ಸೊ ಬರ್ನ್ಟ್ ಗಾರ್ಲಿಕ್ ಅದ ಹೆಸರಲ್ಲೇ ಇದೆ, ಇಟ್ ಹ್ಯಾಸ್ ಟು ಬರ್ನ್. ಓಕೆ. ಚೆನ್ನಾಗಿ ಫ್ರೈ ಆಗಿದೆ. ಚಿಕನ್ ಅನ್ನು ಆ್ಯಡ್ ಮಾಡುವ. ಫಸ್ಟ್ ಇದನ್ನು ಒಗ್ಗರಣೆಗೆ ಇಷ್ಟನ್ನು ಮಾತ್ರ? ಹೌದು, ಇಷ್ಟನ್ನು ಮಾತ್ರ. ಮತ್ತು ಚಿಕನ್ ಡೈರೆಕ್ಟ್ಲಿ ಆ್ಯಡ್ ಮಾಡೋದು. ಚಿಕನ್ ಹಾಕಿದ ನಂತರ ಸ್ವಲ್ಪ ಫ್ಲೇವರಿಗೆ ಕರಿಬೇವು ಸ್ವಲ್ಪ. ಇದು ಫಸ್ಟೇ ಒಗ್ಗರಣೆಗೆ ಇಲ್ಲ? ಹೌದು, ಚಿಕನ್ ಜೊತೆ ಹಾಕೋದು. ಹೌದು, ಹುರಿಬೇಕಂತ ಇಲ್ಲ, ಜಸ್ಟ್ ಫ್ಲೇವರಿಗೆ. ಓಕೆ. ಅದರಲ್ಲೇ ಫಸ್ಟ್ ಆ ನೀರೆಲ್ಲ ಆವಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋದು? ಹೌದು, ಜಸ್ಟ್ ಸ್ವಲ್ಪ ಹೀರುವಷ್ಟು, ಅದು ಅಂದರೆ ಅದರ ಫ್ಲೇವರ್ ಚಿಕನ್ ಹೀರುವಷ್ಟು. ಹೌದು. ಸ್ವಲ್ಪ ಇದು ಫ್ರೈ ಆಗ್ತಿರುವಾಗೆ ನಾವು ಸ್ವಲ್ಪ ಉಪ್ಪನ್ನು ಹಾಕುವ. ಹಾಗೆ ಅದರ ಜೊತೆಗೆ ಈಗ ಟೊಮೆಟೊ, ಚೆನ್ನಾಗಿ ಹೆಚ್ಚಿದ ಟೊಮೆಟೊ ಎಲ್ಲ ಬೇಯುವಾಗಲೇ ಒಟ್ಟಿಗೆ ಹಾಕ್ಕೊಳ್ಳೋದು? ಹೌದು. ಈರುಳ್ಳಿ ಫ್ರೈ ಮಾಡೋಕ್ಕಿಲ್ಲ, ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಬೇಯಿಸ್ಕೊಳ್ಳೋದು. ಹೌದು. ಹಾಗೆ ಗರಂ ಮಸಾಲ ಇಡೀ ಅದನ್ನೇ ಹಾಕೋದು. ಏನು? ಸೊ ಚಕ್ಕೆ, ಲವಂಗ ಮತ್ತು ಇಲೈಚಿ ಸ್ವಲ್ಪ ಪ್ರಮಾಣದಲ್ಲಿ ಹಾಕೋದು. ಹೆಚ್ಚಾಗಿ ಬಾಕಿ ಎಲ್ಲ ಒಂದು ಡಿಶಸ್ಗೆ ನಾವು ಫಸ್ಟೇ ಹುರ್ಕೊಳ್ಳುವಾಗಲೇ ಒಗ್ಗರಣೆಗೆನೆ ಹಾಕೊಂಡ್ಬಿಡ್ತೀವಿ. ಹೌದು. ಇದು ಆಮೇಲೆ ಹಾಕೋದು, ಯಾಕಂದರೆ ಅದು ನಮಗೆ ಚೆನ್ನಾಗಿ ಇದರದ್ದು ಗಾರ್ಲಿಕ್ ಇದ್ದು ಫ್ಲೇವರ್ ಬರಬೇಕಲ್ಲ. ಹೌದು. ಮತ್ತು ಇದು ಖಾಲಿ ಚೆನ್ನಾಗಿ ಬಾಯ್ಲ್ ಆದರೆ ಸಾಕು. ಓಕೆ. ಬ್ಲೆಂಡ್ ಅದರಲ್ಲಿ ಮಿಕ್ಸ್ ಆಗ್ತದೆ ಗ್ರೇವಿಯಲ್ಲಿ.
ಇವಾಗ ಇದರ ಜೊತೆ ನಾನು ಕ್ಯಾಪ್ಸಿಕಮನ್ನು ಕಟ್ ಮಾಡಿ ತಂದಿದ್ದೇನೆ, ಅದನ್ನು ಹಾಕುದು. ಓಕೆ, ಎಲ್ಲ ಒಂದಾದ್ಮೇಲೆ ಒಂದು ಹಾಕೊಂಡು ಹಾಕೊಂಡು ಹೋದರೆ ಆಯಿತು. ಮತ್ತು ಬಾಯ್ಲ್ ಮಾಡೋದು, ಮಸಾಲೆ ಹಾಕಿ. ನೋಡೋದಕ್ಕೂ ತುಂಬಾ ಕಲರ್ಫುಲ್ ಆಗಿ ಕಾಣ್ತಾ ಇದೆ. ಸೊ ಇದೇ ಇಷ್ಟೇ ಒಗ್ಗರಣೆಯಲ್ಲಿ ಅದರದೇ ನೀರಲ್ಲಿ ಅದು ಬೇಯ್ತದೆ. ಹೌದು, ಇದು 5 ಮಿನಿಟ್ಸ್ ಹಾಗೆ ಫ್ರೈ. ಹೌದು, ಫ್ರೈ ಆದಮೇಲೆ ನಾವು ಒಂದೊಂದೇ ಮಸಾಲೆಯನ್ನು ಆ್ಯಡ್ ಮಾಡಬೇಕು. ಅದಕ್ಕೆ ಫಸ್ಟಿಗೆ ಕೊರಿಯಾಂಡರ್, ಹಾಗೆ ಚಿಲ್ಲಿ ಪೌಡರ್, ಓಕೆ, ಸ್ವಲ್ಪ ಪ್ರಮಾಣದಲ್ಲಿ, ಹಾಗೆ ಜೀರಾ, ಸೊ ಈಸಿ ಟು ಪ್ರಿಪೇರ್ ಅನ್ಸುತ್ತಲ್ವಾ, ಬೇಗನೆ ಆಗುತ್ತೆ. ಇಂಟ್ರೆಸ್ಟಿಂಗ್ ಡಿಶ್ ಆಕ್ಚುಲಿ. ಹೌದು, ಸೊ ಇದು ಬಹುಶಃ ಸ್ಟಾರ್ಟರ್ಸ್ ತರ ಬಳಸ್ಕೊಳ್ಳುವಂತ ಒಂದು ಆ ಥರನೂ ಬಳಸ್ಬೋದು, ಅಂದರೆ ಡ್ರೈ ಆಗಿ ಮಾಡಿಬಿಟ್ಟು ಹಾಗೇನೂ ಬಳಸ್ಬೋದು. ನಾನು ಸ್ವಲ್ಪ ಗ್ರೇವಿ ಥರ ಮಾಡ್ತೀನಿ, ಯಾಕೆಂದರೆ ಅದು ಚಪಾತಿ ಜೊತೆ ದೋಸೆ ಜೊತೆ ಎಲ್ಲ ಚೆನ್ನಾಗಿ ಬರುತ್ತೆ. ಹೌದು, ಮತ್ತು ಪಲಾವ್ ಮಾಡ್ತೇವೆ, ವೆಜ್ ಪಲಾವ್ ಜೊತೆನೂ ಚೆನ್ನಾಗಾಗುತ್ತೆ. ಈಗ ನಾನು ಒಂದು ಗ್ರೇವಿ ಪ್ರಿಪೇರ್ ಮಾಡಿ ಬಂದಿದ್ದೇನೆ. ಈ ಗ್ರೇವಿಯಲ್ಲಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಗ್ರೀನ್ ಚಿಲ್ಲಿ ಅಷ್ಟೇ. ಅದು ಅಷ್ಟೇ, ಹೌದು, 3 ಐಟಮನ್ನು ಹಾಕಿದ್ದೇನೆ. ಇದನ್ನು ನಾವು ಆ್ಯಡ್ ಮಾಡುವ. ಓಕೆ, ಸ್ವಲ್ಪ ನೀರು ಹಾಕಬೇಕು. ತುಂಬ ಚಟ್ಪಟಾಗಿ ಆಗುವಂಥ ಒಂದು ಡಿಶ್ ಅಲ್ವಾ? ಹೌದು, ನಾನು ಟರ್ಮರಿಕ್ ಪೌಡ್ರನ್ನು ಇದಕ್ಕೆ ಆ್ಯಡ್ ಮಾಡಿದ್ದೇನೆ, ಮಸಾಲೆಗೆ ಆ್ಯಡ್ ಮಾಡಿದ್ದೇನೆ. ಹಾಗಾಗಿ ಬೇರೆಕೊಳ್ಳುವಾಗಲೇ ಹೌದೌದು, ವೆರಿ ಇಂಟ್ರೆಸ್ಟಿಂಗ್ ಡಿಶ್ ಆ್ಯಕ್ಚುಲಿ. ತುಂಬ ಸುಲಭ ಅನ್ನಿಸ್ತಾ ಇದೆ, ನೋಡ್ತಾ ಇರುವಾಗಲೇ ಜಟ್ಪಟ್ ಆಗುವಂಥ ಡಿಶ್ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಹೌದು, ಸ್ವಲ್ಪ ಲಿಡ್ ಇಡುವ, ಒಂದು 5 ಮಿನಿಟ್ಸ್ ಬಾಯ್ಲ್ ಆಗಲಿ. ಸೊ ಅದೇ ಇದರಲ್ಲಿ ಬೇಯಬೇಕು, ಸಣ್ಣ ಉರಿಯಲ್ಲಿ. ಸೊ ಇದಿನ್ನು ಕುದಿ ಬಂದರೆ ಫಿನಿಶ್ ಆಯ್ತಾ? ಹೌದು ಹೌದು. ಸೊ ಫಾಸ್ಟ್ ಆಗುತ್ತೆ. ಆಕ್ಚುಲಿ ರೋಟಿ, ನಾನ್ ಪರಾಟ ಈ ತರ ಗ್ರೇವಿ ಮಾಡಿದ್ರೆ ಅದ್ರ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ನಮಗೆ ಮಾತ್ರ ತಿನ್ನುವಾಗ ಗಾರ್ಲಿಕ್ ಇದೆ ಫ್ಲೇವರ್ ಚೆನ್ನಾಗಿ ಸಿಗುತ್ತೆ, ಅದು ಹೆಲ್ತಿಗೂ ಒಳ್ಳೇದಲ್ಲ. ಹಾಗೆ ಸೊ ಅದಕ್ಕೋಸ್ಕರ ಅದರ ಹೆಸರು ಕೂಡ ಬರ್ಂಟ್ ಗಾರ್ಲಿಕ್ ಚಿಕನ್. ಸೊ ಗಾರ್ಲಿಕ್ ಫ್ಲೇವರ್ ಹೆಚ್ಚಿಗೆ ಸಿಗೋದಕ್ಕೆ. ಇವಾಗ ಬರ್ಂಟ್ ಗಾರ್ಲಿಕ್ ಚಿಕನ್ ರೆಡಿ ಆಗಿದೆ ಅಂತ ಅನಿಸ್ತದೆ. ಅರೋಮಾ ಬರ್ತಾ ಇದೆ, ಇಟ್ಟೆ ಅರೋಮಾ ಬರ್ತಾ ಇದೆ. ನೋಡುವ ಬೆಂದಿದೆ, ಯಾಕೆಂದ್ರೆ 5 to 10 ಮಿನಿಟ್ಸ್ ಆಲ್ರೆಡಿ ಬಾಯ್ಲ್ ಆಗಿದೆ. ಆಕ್ಚುಲಿ ಫಸ್ಟ್ ನೀವು ಫ್ರೈ ಮಾಡಿರೋದ್ರಿಂದ ಅವಾಗಲೇ ಅರ್ಧ ಬೆಂದಿರುತ್ತೆ. ಹೌದು ಹೌದು. ಮತ್ತೆ ಇದು ಚೆನ್ನಾಗಿ ಅದರ ಜೊತೆ ಮಿಕ್ಸ್ ಅಪ್ ಆಗಿದೆ. ನಾನು ಯಾವುದು ಈರುಳ್ಳಿ ಮತ್ತೆ ಟೊಮೆಟೊ ಹಾಕಿದ್ದು ಅದು ಚೆನ್ನಾಗಿ ಮಿಕ್ಸ್ ಆಗಿದೆ. ರೆಡಿನಾ? ಹೌದು, ಇವಾಗ ರೆಡಿ ಟು ಸರ್ವ್. ಎಸ್, ಆಫ್ ಮಾಡಿ. ಗಾರ್ಲಿಕ್ ಚಿಕನ್ ರೆಡಿ. ವಾವ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಅರೋಮಾ ಅಂತೂ ಬರ್ತಾ ಇದೆ. ಇಷ್ಟು ಜಟ್ಪಟ್ಟಲ್ಲಿ ಅದರಲ್ಲೂ ಕೂಡ ಚಿಕನ್ ಐಟಮ್ ಮಾಡ್ಬೋದು ಅಂದರೆ ಸೂಪರ್ಬ್. ಸೊ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೂ ತುಂಬ ಚೆನ್ನಾಗಿರುತ್ತೆ. ಏನಾದರೂ ಪೂರಿ ಇದ್ರ ಜೊತೆಗೂ ಕೂಡ ಇಮಿಡಿಯೇಟ್ ಆಗಿ ಕೂಡ ಮಾಡ್ಬೋದು. ವೆರಿ ನೈಸ್, ಥ್ಯಾಂಕ್ ಯು ಸೋ ಮಚ್. ತೀರಾ ಸುಲಭ, ಜಟ್ಪಟ್, ಒಂದಾದ ನಂತರ ಒಂದು ಹಾಕ್ತಾ ಹೋದರೆ ಫಾಸ್ಟಾಗಿ ಗ್ರೇವಿ ರೆಡಿ. ಸೊ ಬರ್ಂಟ್ ಗಾರ್ಲಿಕ್ ಚಿಕನ್, ಅರೋಮಾ ಅಂತೂ ಸಖತ್ತಾಗಿ ಬರ್ತಾ ಇದೆ. ಮಾಡೋ ವಿಧಾನವನ್ನು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಬರ್ಂಟ್ ಗಾರ್ಲಿಕ್ ಚಿಕನ್ ತಯಾರಿಸುವ ವಿಧಾನ: ಮೊದಲು ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೆಚ್ಚಿದ ಬೆಳ್ಳುಳ್ಳಿ ಹಾಗೂ ಶುಂಠಿ ಹಾಕಿ ಹುರಿದು ಕೋಳಿ ಮಾಂಸ, ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು, ಹೆಚ್ಚಿದ ಟೊಮ್ಯಾಟೊ, ಈರುಳ್ಳಿ, ಚಕ್ಕೆ, ಲವಂಗ ಹಾಗೂ ಏಲಕ್ಕಿ ಹಾಕಿ ಬೇಯಿಸಿ. ನಂತರ ಕ್ಯಾಪ್ಸಿಕಮ್, ಹಸಿಮೆಣಸು, ಧನಿಯಾ ಪುಡಿ, ಮೆಣಸಿನ ಪುಡಿ, ಜೀರಿಗೆ ಪುಡಿ ಹಾಕಿ ಹುರಿದು ಬೇಯಿಸಿಕೊಳ್ಳಿ. ಬೆಂದ ಈ ಕೋಳಿ ಮಾಂಸಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನಾ ಸೊಪ್ಪು ಹಾಗೂ ಹಸಿಮೆಣಸಿನ ಪೇಸ್ಟ್ ಹಾಕಿ ಬೇಯಿಸಿಕೊಳ್ಳಿ. ಈಗ ಬಿಸಿ ಬಿಸಿ ಬರ್ಂಟ್ ಗಾರ್ಲಿಕ್ ಚಿಕನ್ ಸವಿಯಲು ಬಲು ರುಚಿ. ವೆರಿ ಆರೋಮ್ಯಾಟಿಕ್ ಬರ್ಂಟ್ ಗಾರ್ಲಿಕ್ ಚಿಕನ್ ರೆಡಿ ಆಗಿದೆ.
ಸೊ ತೀರಾ ಬಿಸಿ ಇದೆ, ಮತ್ತೆ ಟೇಸ್ಟ್ ನೋಡ್ತೀನಿ. ಸೊ ನೆಕ್ಸ್ಟ್ ರೆಸಿಪಿ ಕೂಡ ನಾನ್ ವೆಜ್ಜಿಂದ ಅಂತ ಹೇಳಿದ್ದಾರೆ. ಯಾವುದು ಏನು ಅಂತ ಇನ್ನೂ ಹೇಳಲಿಲ್ಲ. ಯಾವ ಡಿಶ್ ನೋಡೋಣ. ಅವ್ರು ಅದಕ್ಕೆಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇರಲಿ. ಅಷ್ಟೊತ್ತು ನೀವು ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಹಾಗೆಯೇ ಡೇರಿ ಡೇ ಐಸ್ ಕ್ರೀಮ್. ಸೊ ಒಂದು ಚಿಕನ್ ಐಟಮ್ ಆಯಿತು. ನೆಕ್ಸ್ಟ್ ಯಾವ ರೆಸಿಪಿ ಬನ್ನಿ ಕೇಳೋಣ. ಈಗ ಯಾವ ರೆಸಿಪಿ ಹೇಳ್ಕೊಡ್ತಾ ಇದ್ದೀರಿ ಮೇಡಮ್? ನಾನ್ ವೆಜ್. ಇವಾಗ ಚಿಕನ್ ಪಾಲಕ್ ಬಿರಿಯಾನಿ. ಚಿಕನ್ ಪಾಲಕ್ ಬಿರಿಯಾನಿ. ಓ ವಾವ್. ಪಾಲಕ್ ಹಾಕಿ ಮಾಡ್ತಾ ಇದ್ದೀರಿ ಬಿರಿಯಾನಿ? ಪಾಲಕ್ ಗ್ರೈಂಡ್ ಮಾಡಿ, ಆ್ಯಕ್ಚುಲಿ ಹೀಗೇನೂ ಹಾಕ್ಬೋದು, ಆದರೂ ಮಕ್ಕಳು ಎಂತ ಮಾಡ್ತಾರೆ, ಕೆಲವೊಮ್ಮೆ ಪಾಲಕ್ ಸೊಪ್ಪೆಲ್ಲ ತಿನ್ನಲ್ಲ. ಹಾಗೆ ನಾವು ಗ್ರೈಂಡ್ ಮಾಡಿ ಪುದೀನ ಮತ್ತೆ ಕೊತ್ತಂಬರಿ. ಇದು ಬಹುಶಃ ಗ್ರೀನಿಶ್ ಒಂದು ಬಿರಿಯಾನಿ. ಹೌದು ಹೌದು. ಸೊ ಲೆಟ್ ಸ್ಟಾರ್ಟ್. ಓಕೆ. ಸೊ ನನಗಂತೂ ಹಸಿವು ಜಾಸ್ತಿ ಆಗ್ತಾ ಇದೆ ಈಗ. ಓಕೆ ಓಕೆ. ಫ್ರೈಯಿಂಗ್ ಪ್ಯಾನನ್ನು ಇಡುವ. ಓಕೆ. ಸ್ವಲ್ಪ ಎಣ್ಣೆ ಹಾಕುವ. ಡನ್. ಸೊ ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕು. ಎಣ್ಣೆ ಫ್ರೈ ಆಗಿರ್ಬೋದು. ಈರುಳ್ಳಿಯನ್ನು ಹಾಕುವ. ಇವಾಗ ಇದು ಫ್ರೈ ಆಗ್ತಾ ಇರುವಾಗೆ ನಾವು ಗರಂ ಮಸಾಲ ಆ್ಯಡ್ ಮಾಡುವ. ಯಾಕಂದರೆ ಬಿರಿಯಾನಿಗೆ ಮೇನ್ ಹಾಕುವಂಥದ್ದೇ ಗರಂ ಮಸಾಲೆ. ಹೌದು, ಅದು ಫ್ಲೇವರ್ ಇದ್ರೆ ಮಾತ್ರ ಚೆನ್ನಾಗಾಗೋದು. ಹಾಗೆ ಚಕ್ಕೆ, ಲವಂಗ, ಏಲಕ್ಕಿ. ಹೌದು. ಇದೀಗ ಫ್ರೈ ಆಗ್ತಾ ಇರುವಾಗೆ ನಾವು ಒಂದೊಂದನ್ನೇ ಆ್ಯಡ್ ಮಾಡಿ ಹೋಗಬೇಕು. ಇವಾಗ ಗಾರ್ಲಿಕ್, ಅದರ ಜೊತೆ ಜಿಂಜರ್, ನಾವು ಇದನ್ನು ಹಾಕುವ. ಕೊರಿಯಂಡರ್ ಲೀವ್ಸ್ ಸ್ವಲ್ಪ ಸಿಮ್ಮಲ್ಲಿ ಎಲ್ಲ ಕೂಡ ಹುರ್ಕೊಳ್ಳೋದು. ಹೌದು, ಹುರ್ಕೊಳ್ಳೋದು ಜಸ್ಟ್. ಹೌದು, ನೀವು ಆಫ್ ಮಾಡಿ. ಆಫ್ ಮಾಡಿದ್ರೆ ಸಾಕು ಸಾಕು. ಅಷ್ಟೇ, ಸ್ವಲ್ಪ ಬಾಡಿದ್ರೆ ಸಾಕು. ಹೌದೌದು, ಸ್ವಲ್ಪ ಬಾಡಿಸೋದು. ಮತ್ತು ಕೊನೆಗೆ ಪಾಲಕನ್ನು ಹಾಕಿ ಬಾಡಿಸೋದು. ಅದರ ಜೊತೆ ನಾವು ಜಸ್ಟ್ ಒಂದು ಬಿಸಿ ತಾಗಿದ್ರೆ ಆಯಿತು. ಹೌದೌದು, ಅಷ್ಟೇ. ಮತ್ತು ಈಗ ಸ್ವಲ್ಪ ಒಂದು ಎಷ್ಟು ಖಾರ ಬೇಕಷ್ಟು ನೋಡಿ ಇದನ್ನು ಚಿಲ್ಲಿಯನ್ನು ಹಾಕೋದು. ಪಾಲಕನ್ನು ಅದರ ಜೊತೆ ಹಾಕಿ ಸ್ವಲ್ಪ ಬಾಡಿಸ್ಬೇಕು. ಸೊ ಇದು ಆಫ್ ಮಾಡಿದ ನಂತರನೇ ಇದನ್ನ. ಹೌದು. ಸೊ ಅದರ ಬಿಸಿಯಲ್ಲೇ ಸ್ವಲ್ಪ ಅದರ ಬಿಸಿಯಲ್ಲೇ ಬಾಡಿದ್ರೆ ಸಾಕು. ಸಾಕು. ಮತ್ತೆ ಹೆಚ್ಚು ಫ್ರೈ ಆದರೆ ಅದು ಟೇಸ್ಟ್ ಡಿಫರ್ ಆಗುವ ಚಾನ್ಸಸ್ ಇರುತ್ತೆ. ಇದನ್ನೀಗ ಮಿಕ್ಸಿಗೆ ಹಾಕುವ. ಗ್ರೈಂಡ್ ಮಾಡ್ಕೊಳ್ಳೋದಾ? ಹೌದು. ಸೊ ಹೇಳ್ತಾರೆ ಎಲ್ಲ ಹಾಫ್ ಫ್ರೈ ಆಗಬೇಕಂತೆ ತರಕಾರಿಗಳು. ಹೌದು. ಸೊ ಸೊಪ್ಪು ತರಕಾರಿ ಹಾಫ್ ಫ್ರೈ ಆದರೆ ಅದರ ಎಲ್ಲ ಪ್ರೋಟೀನ್, ನ್ಯೂಟ್ರಿಯೆಂಟ್ಸ್ ಎಲ್ಲ ಅದರಲ್ಲೇ ಸತ್ವ ಉಳ್ಕೊಳ್ಳುತ್ತೆ ಅಂತ ಹೇಳಿ. ಹೌದೌದು. ಇದನ್ನು ಫೈನ್ ಪೇಸ್ಟ್ ಮಾಡಿ. ನೀರು ಹಾಕ್ಕೊಳ್ಬೇಕಾ? ನೀರು ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಬೋದು, ಯಾಕಂದರೆ ಅದು ಆಲ್ರೆಡಿ ನೀರಿನ ಅಂಶ ಇರೋದ್ರಿಂದ ಬೇಕಾ ಹಾಕಿ. ಹೌದು, ಸ್ವಲ್ಪ ಸಾಕು ಸಾಕು ಸಾಕು. ಗ್ರೀನ್ ಪೇಸ್ಟ್ ಆಗಿದೆ. ಹೌದು. ಇವಾಗ ಕುಕ್ಕರನ್ನು ಇಡುವ ನಾವು. ಎಸ್, ಡನ್. ಸೊ ಇದು ಕುಕ್ಕರಲ್ಲಿ ಮಾಡ್ಕೊಳ್ಳುವಂಥದ್ದಾ? ಹೌದು.
ಆಯಿಲ್ ಹಾಕಬೇಕು. ಹೌದು, ಆಯಿಲ್ ಹಾಕಬೇಕು. ಸ್ವಲ್ಪ ಗೀಯನ್ನು ಹಾಕುದು ಆಕ್ಚುಲಿ ಬಿರಿಯಾನಿಗೆ. ಬೇಕಾದ್ರೆ ಗೀ ಹಾಕೊಳ್ಬಹುದು, ಇಲ್ಲದ್ರೆ ಆಯಿಲ್ ಹಾಕ್ಲಾ? ಸ್ವಲ್ಪ ಹಾಕಿ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕು. ಆಯಿಲ್ ಕಾದ ಹಾಗೆ ಸ್ವಲ್ಪ ಈರುಳ್ಳಿ, ಕರಿ ಲೀವ್ಸ್ ಫ್ಲೇವರಿಗೆ. ಓಕೆ. ಸೊ ಅದು ಎಷ್ಟೋ ವಿಧವಾದಂಥ ಬಿರಿಯಾನಿಗಳು ಮಾಡ್ತಾರೆ. ಕೆಲವರು ರೆಡ್ ಬಿರಿಯಾನಿ ಅಂತ ಮಾಡ್ತಾರೆ, ಹೈದರಾಬಾದಿ ದಮ್ ಬಿರಿಯಾನಿ, ಕಾಶ್ಮೀರಿ ಬಿರಿಯಾನಿ, ಡಿಫ್ರೆಂಟ್ ವೆರೈಟಿ ಇದೆ. ಸೊ ಅದ್ರ ಜೊತೆಗೆ ಇದೊಂದು ಆ್ಯಡೆಡ್ ಚಿಕನ್ ಪಾಲಕ್ ಬಿರಿಯಾನಿ. ಹೌದು. ಸರಿ, ಇವಾಗ ಫ್ರೈ ಆಗಿದೆ. ಟೊಮೆಟೊ ಆ್ಯಡ್ ಮಾಡ್ತೀನಿ. ಗರಂ ಮಸಾಲೆ ಆ್ಯಡ್ ಮಾಡಬೇಕು. ರುಬ್ಬುವಾಗ ಕೂಡ ಹಾಕೊಂಡಿದ್ದೇವೆ. ಹೌದು, ಸ್ವಲ್ಪ ಹಾಕಿದ್ದೇವೆ. ಇದು ಇಲೈಚಿಯನ್ನು ಜಾಸ್ತಿ ಹಾಕೋದು ಇದಕ್ಕೆ. ಸೊ ಅದರ ಫ್ಲೇವರ್ ಜಾಸ್ತಿ ಸಿಗುತ್ತೆ. ಹೌದು. ಸೊ ಏಲಕ್ಕಿ ಮತ್ತೆ ಲವಂಗ. ಹೌದು. ಪಲಾವ್ ಮಸಾಲ. ಹೌದು. ಆ್ಯಕ್ಚುಲಿ ಮಸಾಲೆ ನಾವು ಗ್ರೈಂಡ್ ಮಾಡಿದ್ದೇವೆ. ಹೌದು. ಆದರೂ ಇದು ಸ್ವಲ್ಪ ಗರಂ ಮಸಾಲ ಮತ್ತೆ ಮೆಣಸಿನೋಡಿ ಮತ್ತೆ ಟರ್ಮರಿಕ್ ಎಲ್ಲ ಇದರಲ್ಲಿ ಬರುತ್ತೆ. ಹೌದು. ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ಆ್ಯಡ್ ಮಾಡುವ. ಪುಲಾವ್ ಮಸಾಲನ ಅಥವಾ ಬಿರಿಯಾನಿ ಮಸಾಲ ಹಾಕ್ಬೋದು. ಹೌದು. ಚಿಕನನ್ನು ಆ್ಯಡ್ ಮಾಡುವ. ಅದರಲ್ಲೇ ಇನ್ನೂ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಹೌದು. ಆ್ಯಕ್ಚುಲಿ ಸ್ವಲ್ಪ ಹುರಿದ್ರೆ ಸಾಕಾಗ್ತದೆ. ಇವಾಗ ನಾವು ಆಲ್ರೆಡಿ ಪ್ರಿಪೇರ್ ಮಾಡಿದಂಥ ಮಸಾಲೆಯನ್ನು ಆ್ಯಡ್ ಮಾಡುವ. ಫಸ್ಟಿಗೆ ಸ್ವಲ್ಪ ಉಪ್ಪನ್ನು ಹಾಕುವ, ಯಾಕಂದರೆ ಚಿಕನ್ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಉಪ್ಪು ಮೊದಲಿಗೆ ಹಾಕಿದರೆ. ಹಾಗೆ ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪನ್ನು ಹಾಕುವ. ಇವಾಗ ನಾನು ಮಾಡಿದಂಥ ಮಸಾಲೆಯನ್ನು ಹಾಕ್ತೀನಿ. ಇವಾಗ ಆಕ್ಚುಲಿ ಅದು ವೆಜ್ಜಲ್ಲಿ ಮಾಡೋದಾದ್ರೆ ಬೇರೆ ಬೇರೆ ತರಕಾರಿ ಹಾಕೊಂಡು ಸೇಮ್ ಇದೇ ರೀತಿಯಲ್ಲೂ ಕೂಡ ಮಾಡ್ಕೊಳ್ಬಹುದು. ಹೌದು. ವೆಜ್ ಬಿರಿಯಾನಿನೂ ಹೌದು, ಎಲ್ಲ ವೆಜಿಟೇಬಲ್ಸ್ ಅನ್ನು ಯೂಸ್ ಮಾಡಿಕೊಂಡು. ಹೌದು. ಇವಾಗ ರೈಸನ್ನು ಹಾಕ್ತೀನಿ. ಚೆನ್ನಾಗಿ ಮಿಕ್ಸಪ್ ಮಾಡುವ. ಈ ಥರ ಏನಾದರೂ ಮಕ್ಕಳಿಗೆ ಟಿಫಿನ್ಗೆ ಎಲ್ಲ ಹಾಕ್ಕೊಳ್ಬೇಕು ಅಂತ ಹೇಳಿದರೆ ಬೆಳಿಗ್ಗೆನೂ ಬಿರಿಯಾನಿ ಏನಾದರೂ ಮಾಡ್ತೀನಿ ಅಂದರೆ ಇದು ಚಟ್ಪಟ್. ಹೌದು, ಚಟ್ಪಟ್ ಬಿರಿಯಾನಿ. ಅದು ಕುಕ್ಕರಲ್ಲಿ. ಯಾಕೆಂದರೆ ಇಲ್ಲದ್ರೆ ಅದರದ್ದು ಪ್ರೊಸೀಜರ್ ತುಂಬಾ ಇರುತ್ತೆ ಬೇರೆ ಬೇರೆ. ಹೌದು, ಮಾಡೋದಿದ್ರೆ. ಇವಾಗ ನಾವು ನೀರನ್ನು ಆ್ಯಡ್ ಮಾಡುವ ಅದಕ್ಕೆ. ಹೌದು. ನಾವು ಅಕ್ಕಿ ಎಷ್ಟು ಪ್ರಮಾಣದಲ್ಲಿ ಹಾಕಿದ್ದೇವೆ ಅದರದ್ದು ಡಬಲ್. ಹೌದು. ಸೊ ಇವಾಗ ಪ್ರಮಾಣ ನೋಡ್ಕೊಳ್ಳಿ ನೀವೇ. ಹೌದು. ಸರಿ, ಸಾಕು. ಇವಾಗ ಹೌದು, ಚೆನ್ನಾಗಿ ನೀರು ಹಾಕಿ ಒಂದು ಎಷ್ಟು ವಿಸಿಲ್ ಬರಬೇಕಾಗುತ್ತೆ? ಒಂದು 3 ವಿಸಿಲ್ ಬಂದರೆ ಸಾಕು. ಹೌದು. ಆ್ಯಕ್ಚುಲಿ 2ರಲ್ಲಿ ಬೇಯುತ್ತೆ, ಯಾಕಂದರೆ ಪ್ಯೂರ್ ಬಾಸ್ಮತಿ ರೈಸ್ ಅದು. ಹೌದು. ಸೋನಾ ಮಸೂರಿ ಯೂಸ್ ಮಾಡೋದಿದ್ರೆ 3 ವಿಸಿಲ್ ಬೇಕಾಗುತ್ತೆ. ಹೌದು. ತುಂಬ ಫಾಸ್ಟ್ ಆಗಿ ಆಗುವಂಥ ಒಂದು ಬಿರಿಯಾನಿ. ಹೌದು. ಮಾತಾಡ್ತಾ ನೋಡಿ ವಿಸಿಲ್ ಕೂಡ ಹಾಗೆ ಬಂದೇ ಬಿಡ್ತು. ಹೌದು. ಸೊ ಇನ್ನೊಂದು ವಿಸಿಲ್ ಬಂದರೆ ಆಯಿತು. ಹೌದು. ಬೆಳಿಗ್ಗೆ ಮಕ್ಕಳಿಗೆ ಅರ್ಜೆಂಟಲ್ಲಿ ಸ್ಕೂಲ್ಗೆ ಹೋಗುವಾಗ ಬೇರೆ ಬೇರೆ ಮಾಡಬೇಕಂತ ಇಲ್ಲ, ಕುಕ್ಕರಲ್ಲಿ ಇಟ್ಟು ಆಯಿತು. ಸಾಕು ಅನ್ಸುತ್ತಲ್ಲ? ಸಾಕು. ಸೊ ಮಾತಾಡ್ತಾ ವಿಸಿಲ್ ಕೂಡ ಬಂತು. ಇನ್ನು ಸ್ವಲ್ಪ ತಣ್ಣಗಾಗಬೇಕು. ಹೌದು. ಬಟ್ ಅರೋಮಾ ತುಂಬ ಚೆನ್ನಾಗಿ ಬರ್ತಾ ಇದೆ ಆ್ಯಕ್ಚುಲಿ. ನಮಗೆ ಅದು ಕರೆಕ್ಟಾಗಿ ಆಗಿದೆಯಾ ಇಲ್ವಾ ಅಂತ ಹೇಳಿ ಅದರ ಒಂದು ವಿಸಿಲ್ ಬರುವಾಗ ಅದರ ಅರೋಮಾನೇ ಗೊತ್ತಾಗುತ್ತೆ. ಹೌದೌದು, ಬೆಂದಿದ್ದ ಅಂತ, ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ಹೇಳಿ. ಇದು ಆಗಿದೆ. ತೆಗೆಯೋದಾ ಇವಾಗ? ಹೌದು, ಓಪನ್ ಮಾಡುವ. ಹೌದು, ಚೆನ್ನಾಗಿ ಬೆಂದಿದೆ.
ಒಂದ್ಸರಿ ಮಿಕ್ಸಪ್ ಮಾಡ್ಕೊಳ್ಬೇಕು, ಯಾಕೆಂದರೆ ಅದು ಗ್ರೇವಿ ಎಲ್ಲ ಒಂದೇ ಕಡೆ ಇದಾಗ್ತದೆ, ಕಲೆಕ್ಟ್ ಆಗೋದು. ಹಾಗೆ ಇವಾಗ ಚಿಕನ್ ಪಾಲಕ್ ಬಿರಿಯಾನಿ ರೆಡಿ ರೆಡಿ ಟು ಸರ್ವ್. ದಿಢೀರ್ ತುಂಬ ಹಸಿವಾಗ್ತಾ ಇದೆ ಅಂದರೆ ನಿಮ್ಮ ಹತ್ರ ಬರಬೇಕಲ್ವಾ? ಹೌದು, ಇಮಿಡಿಯೇಟ್ ಬೇಗ ಬೇಗ ಆಗುತ್ತೆ ಅಡುಗೆ. ಇವಾಗ ಚಿಕನ್ ಪಾಲಕ್ ಬಿರಿಯಾನಿ ರೆಡಿ ಆಗಿದೆ. ಟೇಸ್ಟ್ ಮಾಡಿ ಹೇಳಿ. ಸೂಪರ್ ಅರೋಮ. ಹಾ ಬೇಗ ಬೇಗ. ಇಂದು ಸ್ವಲ್ಪ ಏನಾದರೂ ಹಸಿವಾಗ್ತಾ ಇದೆ ಅಂದರೆ ಇನ್ನಷ್ಟು ಜಾಸ್ತಿ ಹಸಿವಾಗುತ್ತೆ. ಹೌದು, ವೆರಿ ಅರೋಮ್ಯಾಟಿಕ್. ಥ್ಯಾಂಕ್ ಯು ಸೋ ಮಚ್. ದಿಢೀರಾಗಿ ಬಿರಿಯಾನಿ ಮಾಡಬೇಕಾ? ಸೊ ಇಲ್ದಿದ್ರೆ ಬಿರಿಯಾನಿ ಅಂತ ಹೇಳಿದ್ರೆ ತುಂಬ ಎಲಾಬ್ರೇಟೆಡ್ ಅಂತ ಅಂದ್ಕೊಳ್ತೀವಿ. ಇದು ಚಟ್ಪಟ್ ಅಂತ ಆಗುತ್ತೆ. ಮಾಡೋ ವಿಧಾನವನ್ನು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಚಿಕನ್ ಪಾಲಕ್ ಬಿರಿಯಾನಿ ತಯಾರಿಸುವ ವಿಧಾನ. ಮೊದಲು ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಈರುಳ್ಳಿ, ಚಕ್ಕೆ, ಲವಂಗ, ಏಲಕ್ಕಿ ಒಗ್ಗರಣೆ ಮಾಡಿಕೊಂಡು ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಸಿಮೆಣಸು, ಪಾಲಕ್ ಸೊಪ್ಪನ್ನು ಹಾಕಿ ಬಾಡುವವರೆಗೂ ಹುರಿಯಿರಿ. ನಂತರ ಹುರಿದಿಟ್ಟ ಈ ಮಿಶ್ರಣವನ್ನು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಇನ್ನೊಂದೆಡೆ ಕುಕ್ಕರ್ನಲ್ಲಿ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಈರುಳ್ಳಿ, ಕರಿಬೇವು ಒಗ್ಗರಣೆ ಮಾಡಿಕೊಂಡು ಟೊಮ್ಯಾಟೊ, ಏಲಕ್ಕಿ, ಲವಂಗ, ಬಿರಿಯಾನಿ ಮಸಾಲ, ಕೋಳಿ ಮಾಂಸ ಹಾಕಿ ಹುರಿಯಿರಿ. ಬಳಿಕ ರುಚಿಗೆ ತಕ್ಕಷ್ಟು ಉಪ್ಪು, ರುಬ್ಬಿದ ಮಸಾಲೆ, ಬಾಸ್ಮತಿ ಅಕ್ಕಿಯ 2 ಪಟ್ಟು ನೀರು ಹಾಕಿ 1-2 ವಿಸಿಲ್ ಬರುವವರೆಗೂ ಬೇಯಿಸಿ. ಈಗ ಬಿಸಿ ಬಿಸಿ ಚಿಕನ್ ಪಾಲಕ್ ಬಿರಿಯಾನಿ ಸವಿಯಲು ಸಿದ್ಧ. ಸೊ ಬರ್ಂಟ್ ಗಾರ್ಲಿಕ್ ಚಿಕನ್ ಫಸ್ಟ್ ಟೇಸ್ಟ್ ನೋಡೋಣ. ಹೌದು, ನೀವು ಟೇಸ್ಟ್ ನೋಡಿ ಮೇಡಮ್. ಓ ಎಸ್, ಹೇಗಿದೆ ಅಂತ ಹೇಳಿ. ಸೊ ಚಿಕನ್ ಬೇಡವಾ? ತಗೊಳ್ಳಿ. ಆಯ್ತು. ವಿತ್ ಕ್ಯಾಪ್ಸಿಕಮ್, ಸೂಪರ್. ಬೆಳ್ಳುಳ್ಳಿ ಹಾಗೆಯೇ ಶುಂಠಿ. ಹೌದು. ಸೊ ನೀವು ಹೇಳಿದ್ರಿ ಗಾರ್ಲಿಕ್ದು ಆ ಫ್ಲೇವರ್ ಸಿಗಬೇಕು. ಹೌದು, ಸ್ಪೈಸಿ. ಆಸಮ್. ಸೊ ರೋಟಿ, ನಾನ್, ಪರಾಟ ಇದರ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಹೌದು, ವೆರಿ ಟೇಸ್ಟಿ. ಸೊ ನನ್ನ ಟೇಸ್ಟ್ ಬರ್ಡ್ಸ್ಗೆ ತುಂಬ ಚೆನ್ನಾಗಾಗಿದೆ. ಐ ಲವ್ಡ್ ಇಟ್. ಸೊ ಇದನ್ನು ನೋಡೋಣ. ನೀವು ಟೇಸ್ಟ್ ಮಾಡಿ ಮೊದಲು. ಎಸ್. ಸೊ ಇಟ್ಸ್ ಚಿಕನ್ ಬಿರಿಯಾನಿ, ಪಾಲಕ್ ಚಿಕನ್ ಬಿರಿಯಾನಿ. ಹೇಗಾಗಿದೆ ಟೇಸ್ಟ್ ಎಲ್ಲ? ಸೊ ಎಲ್ಲ ಇಂಡಿಕೇಶನಲ್ಲೇ ಹೇಳಿಬಿಟ್ಟೆ. ಮೈಂಡ್ ಬ್ಲೋಯಿಂಗ್, ಆಸಮ್, ವೆರಿ ಟೇಸ್ಟಿ. ಥ್ಯಾಂಕ್ ಯು. ಸೂಪರ್. ಸೊ ಬೆಳಿಗ್ಗೆನೇ ಈ ಥರ ರೆಡಿ ಮಾಡಿಕೊಟ್ರೆ ಮಕ್ಕಳಿಗೆ ಟಿಫನ್ ಬಾಕ್ಸ್ಗೆ ಹಾಕೊಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಬರುವಾಗ ಎಲ್ಲ ಟಿಫನ್ ಬಾಕ್ಸ್ ಖಾಲಿ. ಹೌದು. ಸೂಪರ್ ಈಸಿ, ವೆರಿ ಟೇಸ್ಟಿ ಬಿರಿಯಾನಿ ಆ್ಯಸ್ ವೆಲ್ ಆಸ್ ಬರ್ನ್ ಗಾರ್ಲಿಕ್ ಚಿಕನ್ ತುಂಬ ಟೇಸ್ಟಿಯಾಗಿದೆ. ಚಟ್ಪಟ್ ಅಂತ ಕೂಡ ಆಗಿದೆ. ಹೌದು, ನನಗಂತೂ ತುಂಬ ಇಷ್ಟ ಆಯಿತು. 2 ಡಿಶ್ ಕೂಡ ವೆರಿ ಟೇಸ್ಟಿ. ಸೊ ಒಳ್ಳೆ ರುಚಿಕರವಾದಂಥ ಅಡುಗೆ ಹೇಳ್ಕೊಡ್ತೀರಿ, ಅದರಲ್ಲೂ ಕೂಡ ಜಟ್ಪಟ್, ಟೈಮ್ ಸೇವಿಂಗ್. ಸೊ ಅದಕ್ಕೋಸ್ಕರ ನಿಮಗೆ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರು ಕಾಣಿಕೆ. ಥ್ಯಾಂಕ್ ಯು. ಅದರ ಜೊತೆಗೇ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ 2 ಸ್ಟಾರ್ ರೈಸ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಅಷ್ಟೇ ಚುರು ಅಂತ ಇರುವಾಗ ಈ ಥರ ಬಿರಿಯಾನಿ ಇದೆಲ್ಲ ಇದ್ದರೆ ಸಖತ್ತಾಗಿರುತ್ತೆ. ವೆರಿ ಟೇಸ್ಟಿ. 2 ಕೂಡ ಈಸಿಯಾಗಿ ಬೇಗ ಮಾಡುವಂಥ 2 ಡಿಶ್ ಕೂಡ ಚಿಕನ್ ಐಟಮ್ಸ್. ಖಂಡಿತವಾಗ್ಲೂ 2 ಡಿಶನ್ನು ಕೂಡ ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಆಗ್ತಾನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ.
ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.